ಇದೇನು ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಇದು ದೂರವಾದರೂ ಸಹಿತ ನಾನು ಹಿಂದೆ ಹೇಳಿದ ಹಾಗೆ ಆಶ್ವೀಜ ಮಾಸ, ಕಾರ್ತೀಕ ಮಾಸಗಳಲ್ಲಿ ಹಳ್ಳಿಗಾಡಿನಲ್ಲಿ ಹೆಚ್ಚುತ್ತದೆ. ಹಿಂದಿನೇ ಹೇಳಿದ್ದೀನಿ ನಾನು, ಈ 3 ತಿಂಗಳಲ್ಲಿ ಹಳ್ಳಿನಾಡಿನಲ್ಲಿ ಬಂದು ಮತ್ತೆ ಜನನ ಮನವನ್ನು ಕದಗಿ ಮರಣ ಮೃದಂಗವನ್ನು ಬಾರಿಸ್ತದೆ. ಭಾಳ ಎಚ್ಚರವಾಗಿರಬೇಕು. ಹಾಗಾಗಿ ಈ ಸರ್ಕಾರ ಮತ್ತು ಜನತೆ, ಸರ್ಕಾರಕ್ಕಿಂತ ಹೆಚ್ಚಾಗಿ ಜನತೆ ಅರಿವು ಮೂಡಿಸಬೇಕು. ಏನು ಮೊನ್ನೆ ಹೇಳಿದ್ನಲ್ಲ, ಆಚಾರ ಅಂದರೆ ಏನು, ವಿಚಾರ ಅಂದರೆ ಏನು, ಮಡಿ ಅಂದರೆ ಏನು, ಇದನ್ನು ಜನತೆ ಪಾಲಿಸಿದ್ದೇ ಆದರೆ ಯಾವ ಮೆಡಿಷನ್ನು ಬೇಕಾಗಿಲ್ಲ, ಯಾವ ಕಾಯಿಲೂ ಬರಲ್ಲ. ಸ್ವಚ್ಛತೆ, ಅದೇ ಅವ್ರು ಹೇಳ್ತಿದ್ರಲ್ಲ, ಸ್ವಚ್ಛ ಮಾಡ್ಕೊಳ್ಳಿ, ಮೂಗಿಗೆ ಬಟ್ಟೆಯನ್ನು ಕಟ್ಕೊಳ್ಳಿ, ದೂರ ಅಂತರವನ್ನು ಕಾಯ್ಕೊಳ್ಳಿ. ಅಂದರೆ ಈ ಕೊರೋನಾ ಕಾಯಿಲೆ ಅನ್ನತಕ್ಕಂಥದ್ದು ಗಾಳಿಯಲ್ಲಿ ಬಂದರೂ ಸಹಿತ ಅದು ಭಾಳ ತೂಕವಾಗಿರೋದ್ರಿಂದ ಗಾಳಿಗಿಂತ ಹೆಚ್ಚಾಗಿ ಮನುಷ್ಯರಿಂದ ಮನುಷ್ಯನಿಗೆ ಬರ್ತದೆ. ಹಾಗೆ ಮನುಷ್ಯ ಅಂತರವನ್ನು ಕಾಯ್ದುಕೊಳ್ಬೇಕು. ಸರ್ಕಾರದ ನಿಯಮ, ಆರೋಗ್ಯದ ನಿಯಮ, ಉಗುಳುವಾಗ, ಕೆಮ್ಮುವಾಗ ಅಲ್ಲಿ ಅಂತರ ಇಟ್ಕೊಳ್ಬೇಕು. ಈ ದಶೆಯಲ್ಲಿ ಆಹಾರದಲ್ಲಿ ಸಹಿತ ಬಿಸಿ ನೀರನ್ನು ಹೇಳ್ತಾ ಇದ್ದಾರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದಶೆಯಲ್ಲಿ ಸರ್ಕಾರವನ್ನು ಅವಲಂಬಿಸದೆ, ಆರೋಗ್ಯಕ್ಕೂ ಅವಲಂಬಿಸದೆ ಮನುಷ್ಯ ತನ್ನನ್ನೇ ತಾನೇ ಶುದ್ಧಪಡಿಸಿದ್ದೇ ಆದರೆ ಕಾಲಿಗೆ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಮೊದಲಿಂದ ತರತಕ್ಕಂಥ ನಮ್ಮ ಜನತೆ ಇಟ್ಟಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಆಚಾರಗಳು, ವಿಚಾರಗಳು, ನಂಬಿಕೆಗಳು, ಸ್ನಾನಗಳು ಇವೆಲ್ಲವನ್ನು ಮಾಡೋದ್ರಿಂದ ಖಂಡಿತವಾಗಿ ಇದಕ್ಕೆ ಅಂತ್ಯ ಇದೆ. ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಒಂದು ಗಂಟಲು ಬೇನೆ ಕಾಯಿಲೆ, ಇವತ್ತೇನು ಕೊರೋನಾ ಅಂತ ಕರಿತೀವಲ್ಲ, ಇದು ಹಳೆ ಕಾಯಿಲೆನೇ, ಗಂಟಲು ಬೇನೆ ಅಂತ. ಇದು ವಾಯುವಿನಲ್ಲಿ ಹರಡ್ತದೆ ಅಂತಾರೆ. ವಾಯುವಿನಲ್ಲಿ ಹರಡರೂ ಸಹಿತ ಇದು ತೂಕವಾಗಿರ್ತದೆ. ಗಾಳಿಯಲ್ಲಿ ಬಂದರೂ ತೂಕವಾಗಿರ್ತದೆ. ತೂಕವಾಗಿರೋದ್ರಿಂದ ಗಾಳಿಯಲ್ಲಿ ಹೆಚ್ಚು ಸಂಚಾರ ಕಡಿಮೆ. ಮನುಷ್ಯರಿಂದ ಮನುಷ್ಯಗೆ ಕೆಮ್ಮಿದಾಗ ಅಥವಾ ಶೀತಾಗ, ಉಗುಳಿದಾಗ ಗಂಟಲಿರ್ತಕ್ಕಂಥ ದೋಷ ಹೊರಗೆ ಬರ್ತದೆ, ಅದು ಮತ್ತೊಬ್ಬನಿಗೆ ಬರ್ತದೆ. ಹಾಗಾಗಿ ಅದನ್ನು ಗಂಟ್ಲು ಬೇನೆ ಅಂತ ಕರಿತಾ ಇದ್ರು ಹಿಂದೆ. ಬಂದು 2 ದಿನಕ್ಕೆ ಮನುಷ್ಯ ಸಾಯ್ತಾ ಇದ್ದ. ಅದಕ್ಕೂ ನಮ್ಮ ಹಿರಿಯರು ಪರಿಹಾರಗಳನ್ನು ಕಂಡುಕೊಟ್ರು. ಮನೆಯ ಮದ್ದು ಅಂಥೇಳಿ ಮಾಡ್ತಾಯಿದ್ರು. ಈಗ ಅವೆಲ್ಲ ಮೇ ಕೆಂಡುಳ ಕಮ್ಮಿ ಆಗ್ತದೆ ಅಂತ. ಮತ್ತೆ ಒಂದು ಮಾತನ್ನು ಹೇಳಿದ್ದೆ, ಅರಸು ಶಾಸನಗಳು ಪೌರಕವಾಗ್ತವೆ, ಸಿಂಹಾಸನಕ್ಕೆ ವಿರೋಗ್ತದೆ ಅಂತ. ಮುಂದೆ ಬರುವಂಥ ಅನೇಕ ಸರ್ಕಾರ ಆದೇಶಗಳು ಮನುಷ್ಯರಿಗೆ ಕಾಯಿಲೆಗೆ ಹೆಚ್ಚು ಮಾಡಿವೆ ಹೊರತು ಪೂರಕವನ್ನು ಮಾಡಲಿಲ್ಲ. ಆ 1 ತಿಂಗಳು ಅದನ್ನೇ ಮುಂದುವರಿಸಿದರೆ ಈ ಕಾಯಿಲೆ ಹೋಗ್ತಾ ಇತ್ತು. ಅವತ್ತು ಓಪನ್ ಮಾಡಿದ್ರಿಂದ ವಿಪರೀತವಾಗಿ ಇದಕ್ಕೆ ನಿಯಂತ್ರಣಕ್ಕೆ ಬರದಂಗಾಗಿದೆ. ನೋಡಿ, ಸರ್ಕಾರದವರು ಆರ್ಥಿಕ ದೃಷ್ಟಿಯಿಂದ ಹೆಂಡದ ಅಂಗಡಿಯನ್ನು ತೆಗಿತಾರೆ, ಆರ್ಥಿಕ ದೃಷ್ಟಿಯಿಂದ ಮದ್ಯ ಮಾಂಸಗಳನ್ನು ಮಾರಾಟಕ್ಕೆ ಅವಕಾಶ ಕೊಡ್ತಾರೆ. ಈ ಜನಾಂಗ ಮೊದಲಿನಿರ್ತಕ್ಕಂಥ ದೇವರು, ಧರ್ಮ, ದೇವಸ್ಥಾನ ಅದನ್ನು ಮುಚ್ಚುತ್ತಾರೆ. ಅಂದರೆ ಯಾವುದನ್ನು ನಂಬಿ ಜನಾಂಗ ಬಾಳ್ತಾ ಇತ್ತು, ಯಾವುದನ್ನು ಆಚರಣೆ ಜನಾಂಗ ಬದುಕ್ತಾ ಇತ್ತು, ಯಾವುದು ಆಸೆ ಅದನ್ನು ಮುಚ್ಚಿದ್ರಿ, ಯಾವುದು ವಿನಾಶಕಾರಿ, ಅಪಾಯಕಾರಿ ಅದಕ್ಕೆ ಮಹತ್ವವನ್ನು ಕೊಟ್ಟರು. ಇದೊಂದು ಶೋಚನೀಯವಾಗಿರ್ತಕ್ಕಂಥದ್ದು ಸಂಗತಿಯಾಗಿದೆ. ನಾನು ಹಿಂದೆ ಹೇಳಿದ್ದೆ, ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆ ನಿಲ್ಲುತ್ತೆ ಬರುತ್ತಾವೆ ಅಂತ. ಈಗ ನೋಡಿ ಹಾಗಾಯಿತು, ಎಲ್ಲ ಗುಡಿಗಳ ಪೂಜೆಗಳು ನಿಲ್ತಾ ಬಂದು ಅದು ಒಂದು ದೈವ ಅವಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ದೇವರ ಪೂಜೆಯನ್ನು ಜನ ಬರೋದು ನಿಲ್ಲಿಸ್ರಿ, ಪೂಜೆ ನಡೆಸ್ರಿ, ಆಚಾರಗಳನ್ನು ನಡೆಸ್ರಿ. ಅಲ್ಲಿ ಪತ್ರ ಪುಷ್ಪಗಳು ತಂದು ಧರಿಸೋದ್ರಿಂದ ಒಳ್ಳೆ ಗಾಳಿ ಬರೋದ್ರಿಂದ ಈ ಥರ ಆಗ್ತದೆ.